ಕಣ್ಣಿಗೆ ಕಣ್ಮರೆಯಾಗಿರುವಂತಹ ಟಿಬೇಟಿಯನ್ ಧರ್ಮದ 11ನೇ ಪಂಚೇನ್ ಲಾಮಾ ಅವರ 37ನೇ ವರ್ಷದ ಹುಟ್ಟುಹಬ್ಬವನ್ನು ಬೈಲಕುಪ್ಪೆಯ ಲಕ್ಷ್ಮೀಪುರ ಗ್ರಾಮಕ್ಕೆ ಹೊಂದಿಕೊಂಡಿರುವ ತಶೀಲುಂಪೋ ದೇವಸ್ಥಾನದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೈಲಕುಪ್ಪೆಯ ಬೌದ್ಧ ಭಿಕ್ಕುಗಳು ದೇವಸ್ಥಾನವನ್ನು ವಿವಿಧ ಹೂವುಗಳಿಂದ ಅಲಂಕರಿಸಿ ಬೌದ್ಧ ಧರ್ಮದಂತೆ ಪೂಜಾ ಕೈಂಕರ್ಯಗಳನ್ನು ನಡೆಸಿ ತಶೀಲಂಬೋ ಒಡೆತನದ ಪಂಚೇನ್ ಲಾಮಾ ಅವರ ಹುಟ್ಟುಹಬ್ಬಕ್ಕೆ 2ನೇ ದಿನಗಳ ಮುನ್ನವೇ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದ್ದರು. ಸಮಾರಂಭದ ವಿಶೇಷ ಮುಖ್ಯ ಅತಿಥಿಗಳಾಗಿ ಟಿಬೇಟಿಯನ್ ಸರ್ಕಾರದ ಪ್ರಧಾನಮಂತ್ರಿಗಳಾದ ಪೆಂಬಾ ಸಿರಿಂಗ್ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯ ವ್ಯಕ್ತಿಗಳು ಬೃಹತ್ ಗಾತ್ರದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಸಮಾರಂಭಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಟಿಬೇಟಿಯನ್ ಸರ್ಕಾರದ ಪ್ರಧಾನಮಂತ್ರಿ ಪೆಂಬಾ ಸಿರಿಂಗ್ ಅವರು ಮಾತನಾಡಿ, ಚೀನಾ ಸರ್ಕಾರವು ಟಿಬೇಟಿಯನ್ ಜನಾಂಗದ ಪ್ರಮುಖ ವ್ಯಕ್ತಿಗಳನ್ನು ಅಪಹರಿಸಿಕೊಂಡಿದ್ದು, ಅದರಲ್ಲಿ ಪ್ರಮುಖರಾದ 11ನೇ ಪಂಚೇನ್ ಲಾಮಾ ಅವರು ಸುಮಾರು 4 ವರ್ಷವಿದ್ದಾಗಲೇ ಅವರನ್ನು ಅಪಹರಿಸಿಕೊಂಡ ಬಳಿಕ ಅವರ ಬಗ್ಗೆ ಇದುವರೆಗೂ ಯಾವುದೇ ಸುಳಿವನ್ನು ನೀಡಿಲ್ಲ ಎಂದು ಟೀಕಿಸಿದರು. ಪಂಚೇನ್ ಲಾಮಾ ಅವರ ಹುಟ್ಟುಹಬ್ಬದ ಅಂಗವಾಗಿ ನಡೆದ ಟಿಬೇಟಿಯನ್ ಸಾಂಪ್ರದಾಯಿಕ ನೃತ್ಯ ಗಮನ ಸೆಳೆಯಿತು. ಟಿವಿ1 ನ್ಯೂಸ್, ರಾಜೇಶ್, ಬೈಲಕುಪ್ಪೆ.